ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಶುಕ್ರವಾರ ಗೊತ್ತುಮಲ್ತಿನ 12ನೇ ಕ್ಲಾಸ್ ಪರೀಕ್ಷೆದ ಫಾಸ್ಟ್ ಫೇಲ್ಡ್ ದಕ್ಷಿಣ ಕನ್ನಡ ಜಿಲ್ಲೆದ ಜೋಕುಲು ಪಾಸ್ಡ್ ಸುರುತ್ತ ಸ್ಥಾನ ಪಡೆದರು. ಕುಡ್ಲದ ಕೆನರಾ ವಿಕಾಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಜೋಕುಲು ರ್ಯಾಂಕ್ ದೆತ್ತು ಕಾಲೇಜಿಗೆ ಪೆರ್ಮೆ ಉಂಡು ಮಲ್ತಿದರು. ಶುಕ್ರವಾರ ಗೊತ್ತುಮಲ್ತಿನ 12ನೇ ಕ್ಲಾಸ್ ಫಾಸ್ಟ್ ಫೇಲ್ಡ್ ದಕ್ಷಿಣ ಕನ್ನಡ ಜಿಲ್ಲೆದ ಜೋಕುಲು ಪಾಸ್ಡ್ ಸುರುತ್ತ ಸ್ಥಾನ ಪಡೆದರು. ಕುಡ್ಲದ ಕೆನರಾ ವಿಕಾಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಜೋಕುಲು ರ್ಯಾಂಕ್ ದೆತ್ತದು ಕಾಲೇಜಿಗೆ ಪೆರ್ಮೆ ಉಂಡು ಮಲ್ತಿದರು. ರ್ಯಾಂಕ್ ದೆತ್ತಿನ ಜೋಕುಲಿಗೆ ಕಾಲೇಜ್ ಆಡಳಿತ ಮಂಡಳಿ ಚೀಪೆ ಕೊರ್ದು ಸಂಭ್ರಮ ಪಟ್ಟನುಂಡು. ಸ್ವಾತಿ ಎಸ್ ಪೈ ವಾಣಿಜ್ಯ ವಿಭಾಗಡು ರಾಜ್ಯ ಮಟ್ಟಡು 2ನೇ ರ್ಯಾಂಕ್ ದೇಯ್ದರು. ನಮ್ಮ ಕುಡ್ಲ ಚಾನೆಲ್ಗೂ ಮಾಹಿತಿ ಕೊರ್ದು ಸ್ವಾತಿ ಪಾತಿರ್ದು ಈತ ಮಾರ್ಕ್ ಬರುವುದು ಎನ್ನದಿಜ್ಜಾಂಡು ಕಾಲೇಜ್ ಬೊಕ್ಕ ಇಲ್ಲದಕ್ಲನ ಉಮೇದುಡು ಹೆಚ್ಚ ಮಾರ್ಕ್ ದೆಪ್ಪೆರ ಸಾಧ್ಯ ಆತಂಡು ಸಿಎಂ ಅಲ್ಪನ ಆಸೆ ಉಂಡು ಪಂಡಿರು. ಇಲ್ಲದಕ್ಕಲು ಇತ್ತದು ಮೆಚ್ಚುಗೆ ತೆರಿಪಾಯರು. ವೈಭವಿ ನಾಗರಾಜ್ ನಾಯಕ್ ಅಭಿಪ್ರಾಯ ತೆರಿಪಾದು ಎಂಕ ವಿಜ್ಞಾನ ವಿಭಾಗಡು 5ನೇ ರ್ಯಾಂಕ್ ಬೈದುಂಡು ಎಡ್ಡೆ ಅಭ್ಯಾಸ ಮಲ್ತದೆ ಬೊಕ್ಕ ಗುರುಕುಲು ಇಲ್ಲದಕ್ಕಲು ಸಾಕಾರ ಕೊರ್ತಿರಂದು ಪಂಡಿರು. ಇಲ್ಲದಕ್ಕಲು ಈ ಪೊರ್ತುಡು ಒಟ್ಟಿಗಿತ್ತರು. ಪ್ರತೀಕ್ ಮಲ್ಯ ಪಾತಿರ್ದು ಬಾರಿ ಖುಷಿ ಆತಂಡು ವಾಣಿಜ್ಯ ವಿಭಾಗಡು 3ನೇ ರ್ಯಾಂಕ್ ಬೈದುಂಡು ಇಲ್ಲದಕ್ಲಿಗೆ ಬರವು ಕಲ್ಪೈನಕ್ಲಿಗೆ ಸೊಲ್ಮೆ ಸಂದಾವೆ ಅಂತ ಪಂಡಿರು. ಕೆನರಾ ಪದವಿ ಪೂರ್ವ ಕಾಲೇಜ್ ಡೀನ್ ಗೋಪಾಲ್ ಶೆಟ್ಟಿ ಬೊಕ್ಕ ಸಂಚಾಲಕರು ಗೋಪಾಲ ಕೃಷ್ಣ ಶೆಣೈ ಅಭಿಪ್ರಾಯ ತೆರಿಪಾದು ಬರವು ಕಲ್ಪನಕ್ಲೆನ ಪುಣೆಪಾಟಿಕಿಡು ಕಾಲೇಜಿಗೆ ರ್ಯಾಂಕ್ ಬತ್ತದುಂಡು ಒಂದು ಎಂಕ್ಲೆಗ್ಲ ಪೆರ್ಮೆದ ಸಂಗತಿ. ಒಂದು ಬರವು ಕಲ್ಪನಕ್ಲೆನ ಸಮರ್ಪಣಾ ಮನಸ್ತ ಬೇಲಿಡ್ದು ಸಾಧ್ಯ ಆತನಂದು ಮೆಚ್ಚುಗೆ ತೆರಿಪಾಯರು. I'm Vaibhavi Nagaraj Nayak. I've secured the 5th rank in the science stream in the 2nd PU annual exams. I always kept confident with myself and studied hard. Hard work brings success always. My teachers taught me very well. I revised the concepts every day, whatever they taught in class. ಸುಮಾರು ವರ್ಷದಿಂದ ತುಂಬ ಓದ್ತಾ ಇದ್ಲು. ಓಕೆ, ಅವಳ ಇಷ್ಟು ದಿನದ ಓದಿಗೆ ಸ್ವಲ್ಪ ಪ್ರತಿಫಲ ಸಿಕ್ಕಿದೆ. ಹೀಗೆ ಮುಂದೆ ಒಳ್ಳೆಯದಾಗಲಿ ಅಂತ ತಿಳ್ಕೊಳ್ತಾರೆ. ನನ್ನ ಹೆಸರು ಪ್ರತೀಕ್ ಮಲ್ಯ ಅಂತ. ನನಗೆ ತುಂಬ ಖುಷಿ ಆಗ್ತಾ ಉಂಟು. ಇವತ್ತು 3rd ರ್ಯಾಂಕ್ ಸ್ಕೋರ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿಯೇ ಸಿಕ್ಕಿದೆ ನನಗೆ ಮಾರ್ಕ್. ನನಗೆ ಸಹಕಾರ ಮಾಡಿದ ಎಲ್ಲ ನನ್ನ ಲೆಕ್ಚರ್ಸಿಗೆ ಹಾಗೂ ನನ್ನ ಪೇರೆಂಟ್ಸ್, ತುಂಬ ಜನ ಊರಿನವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಇವತ್ತು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವನು ರ್ಯಾಂಕ್ ತೆಗಿಬಹುದು ಅಂತ, ಯಾಕಂದರೆ ಅವನು SSLCಯಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಹಾಗೆ ಅವನು ಮಾಡ್ತಾನಂತ ನಮಗೆ ಧೈರ್ಯ ಇತ್ತು. ಅವನ ಎಫರ್ಟ್ ಹಾಕಿದ್ದಾನೆ. ಅದು ನಮಗೆ 2ನೇ ಸಲ ಅವನು ತುಂಬ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಮಗೆ ತುಂಬ ಸಂತೋಷ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಪೇರೆಂಟ್ಸ್ ಯಾವತ್ತೂ ಇದ್ದರು, ಅವರ ಸಪೋರ್ಟ್ ಇತ್ತು. ಕಾಲೇಜ್ ಸಹ ತುಂಬ ಹೆಲ್ಪ್ ಮಾಡಿತ್ತು ನಮಗೆ ಟು ಡೂ ವೆಲ್ ಇನ್ ಆರ್ ಎಕ್ಸಾಮ್ಸ್. ತುಂಬ ಪ್ರಿಪ್ರೇಟರೀಸ್ ಎಲ್ಲ ಮಾಡಿ ನಮ್ಮನ್ನು ಎವ್ರಿ ಟೈಮ್ ಬೆಟರ್ ಮಾರ್ಕ್ಸ್ ಅಚೀವ್ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಕೆಲಸ ಮಲ್ತದ ಪುನಗ ಮಾಳಿಗೆಡ್ದ ತೀರ್ಥಬೋರ್ದು ಜವಣೆವರಿ ತೀರ್ನ ಬೇಜಾರದ ಸಂಗತಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತಿದ್ದಳು. ಕೆಲಸ ಮಲ್ತದ ಪುನಗ ಮಾಳಿಗೆಡ್ದ ತೀರ್ಥಬೋರ್ದು ಜವಣೆವರಿ ತೀರ್ನ ಬೇಜಾರದ ಸಂಗತಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತಿದ್ದಳು. ಮಾಟಮೇಡು ಸಿದ್ದಕಟ್ಟೆ ದೇವಸ್ಥದ 32 ವರ್ಷದ ದುರ್ಗಪ್ರಸಾದ್ ಪನ್ಪನಾರ್ ತೀರ್ನ ಜವಣೆ ಆದುಲ್ಲೆರು. ಮಾಡಮದ ಇಲ್ಲೊಂಜೇತ ಮಾಳಿಗೆಡು ಪ್ಲಂಬಿಂಗ್ ಕೆಲಸ ಮಲ್ತಂದುಪನಗ ಕಾರ್ ಜಾರ್ದು ತೀರ್ಥಬೂರ್ದು ಜಾಗೆಡೆ ತೀರ್ದಿರಂದು ತೆರೆದು ಬೈದಂಡು. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಈ ಬಗೆಟ್ ಕೇಸ್ ಪಾಡ್ದಂಡು. ಒಡಿಪು ಉದ್ಯವರ ಕೈತಲ್ದ ಪಿತ್ರೋಡಿಡು ಗುರುವಾರ ರಾತ್ರಿ ಪರ್ನ ಪೋರ್ಸುಡು ಇರುವೆರೆ ನಡುಟು ಲಡಯಾದು ಒರಿಯನ್ ಕೇರ್ನ ಸಂಗತಿ ನಡೆತದಂಡು. ತೀರ್ನರೆಗೂ ಪಿತ್ರೋಡಿದ 40 ವರ್ಷ ಪ್ರಾಯದ ದಯಾನಂದ ಪಂಡಿತ್ ಗುರ್ತ ಮಲ್ತಿದ್ದಂಡು. ಒಡಿಪು ಉದ್ಯವರ ಕೈತಲ್ದ ಪಿತ್ರೋಡಿಡು ಗುರುವಾರ ರಾತ್ರಿ ಪರ್ನ ಪೋರ್ಸುಡು ಇರುವೆರೆ ನಡುಟುಲಡ ಯಾದು ಓರಿಯನ್ ಕೇರ್ನ ಸಂಗತಿ ನಡೆತದಂಡು. ತೀರ್ನರಿಗೂ ಪಿತ್ರೋಡಿದ 40 ವರ್ಷ ಪ್ರಾಯದ ದಯಾನಂದ್ ಪಂಡಿತ್ ಗುರ್ತ ಮಲ್ತದಂಡು. ಕೇರ್ನ ಆರೋಪಿ ಭರತ್ ಪನ್ಪುನಾಯನ್ ಕಾಪು ಪೊಲೀಸ್ ಸ್ಟೇಷನ್ದ ಪೊಲೀಸರು ಪತ್ತಿದರು. ಗುರುವಾರ ರಾತ್ರಿ ಉದ್ಯವರ ಪಿತ್ರೋಡಿ ಪರ ಸಿಂಡಿಕೇಟ್ ಬ್ಯಾಂಕ್ ಕೈತಲ್ದ ಬಾರ್ ಒಂಜೇಟು ಒಕ್ಕಡೆ ಎಲ್ಲಿ ವಿಚಾರನು ಪತ್ತೊಂದು ದಯಾನಂದ ಬೊಕ್ಕ ಭರತ್ ಮುಕ್ಲಿಗೂ ಪಾತಿರಗು ಪಾತ್ರ ಬುಳೆದಂಡು. ಬಾರಡ್ದು ಪಿದೈ ಬತ್ತಿ ಬೊಕ್ಕ ಲಡೈ ಚೌರ ಆತಂಡು. ಅಪಗ ಭರತ್ ಕೈತ ಬಿರೆಲೆಡಿತ್ತಿನ ಕರ್ಬದ ಪಂಚುಡು ದಯಾನಂದನ ಮೋನೆ ಬೊಕ್ಕ ಕೇಪ್ಪಟ್ಟೆಗೆ ಬಲವಾದ ಗುದ್ದುದು ತರೆಕ ಪೆಟ್ಟು ಪಾಡ್ದೆಗೆ. ಜೋರ್ದ ಪಿಟ್ಟಾಯಿನ ದಯಾನಂದನು ಊರ್ದಕ್ಲು ಆಸ್ಪತ್ರೆಗೂ ಸಾಗನಗ ಪ್ರಾಣ ಪೋತುಂಡು. ಭರತ್ ಜಾಗಿಡ್ದೆ ಪದ್ರಡಾದಿತ್ತದು ಊರ್ದಕ್ಲಿನ ಸಾಯುಡು ಪೊಲೀಸರು ಆಯನ ಪತ್ತದೇರು. ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಒಂದು ಅನ್ಯಾಯಗೂ ಎದುರಾದು ಸತ್ಯಧರ್ಮದ ನ್ಯಾಯದ ಓಟ ಆದುಂಡು ಜನ ವಿರೋಧಿ ಭೇದ ಭಾವ ಮಲ್ಪನ ಸರ್ಕಾರನು ತೀರ್ಥ ಜಪಡವನ ಓಟ ಆದುಂಡು ಕುಡ್ಲಾ ವಿಧಾನಸಭಾ ಕ್ಷೇತ್ರದ ಉಳ್ಳಾಲದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಯುಟಿ ಖಾದರ್ ಪಂತೆರು ಗುರುವಾರ ನಾಮಪತ್ರ ಕೊರ್ದು ಸಾರ್ವಜನಿಕ ಸಭೆಟ್ ಆರ್ಪ ತೆರೆಯರು.
ಕುಡ್ಲಾ ವಿಧಾನಸಭಾ ಕ್ಷೇತ್ರ ಉಳ್ಳಾಲದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಯುಟಿ ಅಬ್ದುಲ್ ಖಾದರ್ ಗುರುವಾರ ಓಟು ಗುಂತಿನ ಬಗೆಟ್ ಅರ್ಜಿ ಕೊರಿಯರೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು. ಸುರುಕಾದ ಯುಟಿ ಖಾದರ್ ಸೋಮೇಶ್ವರ ದೇವಸ್ಥಾನ ಉಳ್ಳಾಲ ದರ್ಗಾ ಸೇರಿನಂಚ ಬೇತೆ ಬೇತೆ ಧಾರ್ಮಿಕ ಆರಾಧನಾ ಕೇಂದ್ರಗಳಿಗೆ ಪೋದು ಪ್ರಾರ್ಥನೆ ಮಲ್ತಿರು. ಉಳ್ಳಾಲ ಮಹಿಳಾ ಮೈದಾನೋಡು ದೀವನ್ನ ಕಾರ್ಯಕರ್ತೆರ್ನ ಸಾರ್ವಜನಿಕ ಸಭೆಟ್ ಅರ್ಪಾತಿರ್ದು ಒಂದು ಅನ್ಯಾಯಗೂ ಎದುರಾದ ಸತ್ಯ ಧರ್ಮದ ನ್ಯಾಯದ ಓಟ ಆದುಂಡು ಜನವಿರೋಧಿ ಭೇದ ಭಾವ ಮಲ್ಪನ ಸರ್ಕಾರನು ತೀರ್ಥ ಜಪಡಾವನ ಓಟ ಆದುಂಡು ಪಂಡಿರು. ಪಾಕ ಧರ್ಮ ಜಾತಿದ ಜನಕ್ಲಿನ ನಡುಟು ಸೌಹಾರ್ದದ ಕೊಂಡಿಯಾದ ಕೆಲಸ ಮಲ್ತದು ಕ್ಷೇತ್ರದ ಅಭಿವೃದ್ಧಿയുടെ ಸೇರ್ದಿತ್ತಿನ ತೃಪ್ತಿಯುಂಡು ಇಕ್ಲಿನ ಮಾತ ಪ್ರೀತಿ ವಿಶ್ವಾಸಡು ನನ್ನೊರಗೆಂದುದು ನನಲಾತ ಅಭಿವೃದ್ಧಿ ಕಾರ್ಯಗಳನ್ನು ಮಲ್ಪ ಎಂದು ಯುಟಿ ಖಾದರ್ ಪಂಡಿರು. ಕಾರ್ಯಕರ್ತರು ನಾಯಕಿಯರು ಅಭಿಮಾನಿಲಿನ ಮಾಮಲ್ಲ ಮೆರವಣಿಗೆ ಅಬ್ಬಕ್ಕ ಸರ್ಕಲ್ ಮುಟ್ಟ ನಡೆತಂಡು. ಉಳ್ಳಾಲ ನಗರಸಭೆ ಕಾರ್ಯಾಲಯ ಉಪ್ಪುನ ಕ್ಷೇತ್ರದ ಓಟದ ಅಧಿಕಾರಿ ಕೆ ರಾಜುವೀರ್ನ ಕೈಟ್ ಖಾದರ್ ನಾಮಪತ್ರ ಕೊರಿಯರು. ವಿಧಾನ ಪರಿಷತ್ ದುಂಬದ ಸದಸ್ಯ ರೈವಂಡಿ ಸೋಜಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ದುಂಬದ ಗುರ್ಕಾರ್ಯರು ಇಬ್ರಾಹಿಂ ಕೋಡಿಜಾಲ್, ಕಣಚೂರು ಮೆಡಿಕಲ್ ಆಸ್ಪತ್ರೆದ ಗುರ್ಕಾರ್ಯರು ಡಾಕ್ಟರ್ ಕಣಚೂರು ಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ದ ಗುರ್ಕಾರ್ಯರು ಈ ಪೊರ್ತಡು ಒಟ್ಟಿಗಿದ್ದರು. ಉತ್ಸಾಹ, ಮತದಾರರ ಪ್ರೋತ್ಸಾಹ ಮತ್ತು ಎಲ್ಲ ಜಾತಿ ಧರ್ಮದವರ ನಾಯಕರ ವಿಶೇಷವಾದ ಬೆಂಬಲ ಇವತ್ತು ನಮ್ಮ ಒಂದು ಎನರ್ಜಿಯನ್ನು ಇನ್ನೂ ಜಾಸ್ತಿಗೊಳಿಸಿದೆ. ಇದಕ್ಕೆ ಏನು ನಾವು ರಾತ್ರಿ 24 ಗಂಟೆ ದುಡಿತೇವೆ, ಇವರೆಲ್ಲ ಪ್ರೀತಿ ವಿಶ್ವಾಸ ನಮಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕೆಂಬ ಹುಮ್ಮಸ್ಸನ್ನು ಕೊಡ್ತೀವಿ. ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಮತ್ತು ಕಾಂಗ್ರೆಸ್ ಪಕ್ಷ ಪರವಾಗಿರುವಂಥ ವಿಶ್ವಾಸ ನೋಡುವಾಗ ಮತ್ತು ಏನೇ ಆದರೂ ಕೂಡ ಜನವಿರೋಧಿ BJP ಸರ್ಕಾರ ಕೆಳಗೆ ಬರಬೇಕೆಂಬ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿಗಿಂತಲೂ ನನ್ನ 4 ಚುನಾವಣೆಯನ್ನು ನನಗೆ ಲೀಡ್ ಕೊಟ್ಟಿದೆಯಾ ಅದಕ್ಕಿಂತ ಹೆಚ್ಚಿನ ಅಂತರವನ್ನು ನನ್ನ ಜನರು ಕೊಡ್ತಾರೆಂಬ ವಿಶ್ವಾಸ ನನಗೆ ಇದೆ. 22 ದಿವಸ ಮಾತ್ರ ಈ ರಾಜ್ಯದಲ್ಲಿ, ಓನ್ಲಿ 22 ಡೇಸ್. 22 ದಿವಸದಲ್ಲಿ ಕಳೆದ 4 ವರ್ಷದಿಂದ ಜನವಿರೋಧಿ ನೀತಿ, ಜನವಿರೋಧ ಕಾರ್ಯಕ್ರಮಗಳು, ಭ್ರಷ್ಟಾಚಾರ ಮತ್ತು ತಾರತಮ್ಯದ ಮತ್ತು ದ್ವೇಷದ ಆ ರಾಜ್ಯಕ್ಕೆ ಏನು ಸರ್ಕಾರ ಮಾಡಿದ್ರಲ್ಲ ಅದಕ್ಕೆ ಕರ್ನಾಟಕ ರಾಜ್ಯ ಜನತೆ 20 ಆಯುಷ್ಯದಲ್ಲಿ ಅವರ ಅಧಿಕಾರದ ಕೆಳಗಿಳಿಸ್ತಾರೆ. ಬಿಜೆಪಿ ಕೊರ್ನ ಯೋಜನೆಯನ್ನು ಯುಟಿ ಖಾದರ್ ಸರಿಯಾದ ಗಳಸದಿರಂದು ಉಳ್ಳಾಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಳ ಬಂತಿರು. ಅವರು ಗುರುವಾರ ನಾಮಪತ್ರ ಕೊರೆದು ಸಾರ್ವಜನಿಕ ಸಭೆ ಪಾತಿರಿಯರು. ಕುಡ್ಲ ವಿಧಾನಸಭಾ ಕ್ಷೇತ್ರ ಉಳ್ಳಾಲದ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಳ ಗುರುವಾರ ಉಳ್ಳಾಲಡು ಕಾರ್ಯಕರ್ತೆಯರ್ನ ರೋಡ್ ಶೋ ಶಕ್ತಿ ಪ್ರದರ್ಶನ ಒಟ್ಟುಗು ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲರನ ಒಟ್ಟುಗು ಉಳ್ಳಾಲ ನಗರಸಭೆತ ಓಟದ ಕಾರ್ಯಾಲಯಡು ಓಟದ ಅಧಿಕಾರಿ ಕೆ ರಾಜುವೀರೆಗ್ ನಾಮಪತ್ರ ಕುರಿಯರು. ನಾಮಪತ್ರ ಕೊರ್ಪುನ ದುಂಬತ್ತ ಪಂಡಿತ್ ಹೌಸ್ ಉಡುಪಿನ ಬಿಜೆಪಿ ಕಾರ್ಯಾಲಯಡು ತೊಕ್ಕೊಟ್ಟುಗು ಕಾರ್ಯಕರ್ತೆಯರು ನಾಯಕರನ ಮೆರವಣಿಗೆ ನಡಪಾದ ತೊಕ್ಕೊಟ್ಟು ಕೇಂದ್ರ ಬಸ್ ಸ್ಟ್ಯಾಂಡ್ ಮೈದಾನಡು ಸಭೆ ನಡಪಾಯರು. ಅಭ್ಯರ್ಥಿ ಸತೀಶ್ ಕುಂಪಳ ಪಾತಿರ್ದು ಉಳ್ಳಾಲ ಹೊಸ ತಾಲೂಕು ಆಫೀಸ್ ಘೋಷಣೆ ಆಂಡ ಯಾರಂದು ಜನಕ್ಲಿಗೈತ ಪ್ರಯೋಜನ ತಿಕ್ಕೊಡು ಇಡೆಗ ಅವೇತೋ ಯೋಜನೆಲು ಬರೋಡಿತ್ತಂಡು ಬಿಜೆಪಿ ಕೊರ್ನ ಯೋಜನೆಯನ್ನು ಖಾದರ್ ಸರಿಯಾದ ಗಳಸದ ಜರಂದು ಪಂಡಿರು. 15 ವರ್ಷ ದುಂಬ ಆವಡಿತ್ತಿನ ಮಾರ್ಗ ಇತ್ತೆ ಅಭಿವೃದ್ಧಿ ಆವೊಂದುಂಡು ಕಡಲು ಕೊರೆಯುವನ ಸಮಸ್ಯೆ ಪರಿಹಾರ ಆತಜಿ ಮಾಮಲ್ಲ ಪರ್ಪುನ ನೀರ್ದ ಯೋಜನೆ ಪುದರಗು ಮಾತ್ರ ಒಂಜೆ ಬೊಟ್ಟ ನೀರ್ಲ ಬೈದಜಿ ಅಮ್ಮಿರ ಜೋಕುಲು ಮುಲ್ಪ ಶಾಸಕರಾದ ಅಭಿವೃದ್ಧಿ ಮಲ್ತಿನೇಂಡಲ ಇಂಚಿನಾಂದ್ ಸತೀಶ್ ಕುಂಪಳ ಪ್ರಶ್ನೆ ಪಾಡಿಯರು. ಕ್ಷೇತ್ರದ ಬಿಜೆಪಿ ಗುರುಕಾರ್ಯರು ಚಂದ್ರಹಾಸ್ ಪಂಡಿತ್ ಹೌಸ್ ನಾಯಕರು ಸಂತೋಷ್ ಶೆಟ್ಟಿ ಬೋಳಿಯ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಚಂದ್ರಹಾಸ ಉಳ್ಳಾಲ ಸಭೆಟ್ ಪಾಲ್ದೆತ್ತೊಂಡಿರು. ಸನ್ಮಾನ್ಯ ಸಂತೋಷ್ ಕುಮಾರ್ ಹಸಿಗೋಲಿ ಅರ್ನ ಉಂಡು ಪನಿಯಾರ ಯಾನು ಎದೆ ತಟ್ಟದ ಪನಿಯಾರ ಪನೊಂದಿಲ್ಲ ಆರ ಅಂಚಿತ್ತಿನ ಸಂತೋಷ ನಾನು ರಾತ್ರಿ ಪಗೆಲಾವಡುಂದ ಈ ಯುಟಿ ಖಾದರ್ ಅರೇನೆ ಪಾರ್ಟಿ ಹಿಡ್ದು ಅರೇನೆ ಅರ್ನ ಅಧ್ಯಕ್ಷ ಸ್ಥಾನ ಹಿಡ್ದು ದೇತದೆ ಅರೆಗೆ ಅವಮಾನ ಮಲ್ತಿನ ಈ ವಿಧಾನಸಭಾ ಕ್ಷೇತ್ರದ ಜನಕುಲು ಯಾಪಲ ಮರಪೂಜೆರಂದು ಯಾನೆ ಬಾರಿ ಗಟ್ಟಿ ಮನಸ್ಸು ಏನು ಸಂತೋಷನ ಇರ್ನೇಗೆ ಆತನ ಅವಮಾನನೇ ಈ ಸಾರಿ ಯುಟಿ ಖಾದರ್ನ ಮಿತ್ತು ಸೇಡು ತೀರಿಸವನ ರೀತಿ ಕೆಲಸ ಮಲ್ಪಾರೆ ಏರು ಪೂರ ಹಿಂದುತ್ವದ ಅತನಂಡ ರಾಷ್ಟ್ರೀಯ ವಿಚಾರಗೋಸ್ಕರ ಕೆಲಸ ಮಲ್ಪನಕ್ಲೇನು ತೊಂದರೆ ಮಲ್ಪೇರ ಅಕ್ಲೇನು ಪೂರೆಲ್ಲ
ಈ ಒಂಜಿ ಬಿಜೆಪಿಗೆ ಕನತದೆ ಬಿಜೆಪಿಗೆ ಕೆಲಸ ಮಲ್ಪವನಂಚಿನ ರೀತಿಡೆ ನಿಕ್ಲು ಸಂತೋಷನೇ ಕೆಲಸ ಮಲ್ಪೇರೆಂದು ವಿಶ್ವಾಸದ ಒಟ್ಟಿಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೂ ಮಲ್ಲಿಗೆ ಬೊಕ್ಕ ಯಕ್ಷಗಾನ ಸೇವೆ ಪಂಡಾಂಡ್ ಶ್ರೀ ದುರ್ಗೆಗೂ ಪ್ರಿಯವಾಯಿನೊಂದಿನೇ ಭಕ್ತರು ಹೆಚ್ಚಾದ ಸಮರ್ಪಣೆ ಮಲ್ತೊಂದುಲ್ಲೇರು ಊರು ಪರ ಊರ ಭಕ್ತರು ಕಟೀಲ್ದ ಜಾತ್ರೆಡು ಗುರುವಾರ ಸಾರ ಅಟ್ಟಿದಾತ ಮಲ್ಲಿಗೆ ಪುರ್ಪನು ಸಮರ್ಪಣೆ ಮಲ್ತದೇರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೂ ಮಲ್ಲಿಗೆ ಬೊಕ್ಕ ಯಕ್ಷಗಾನ ಸೇವೆ ಪಂಡಾಂಡ್ ಶ್ರೀ ದುರ್ಗೆಗೆ ಪ್ರಿಯವಾಯಿನ ದೆನ್ ಭಕ್ತರು ಹೆಚ್ಚಾದ ಸಮರ್ಪಣೆ ಮಲ್ತೊಂದುಲ್ಲೇರು ಇತ್ತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ನಡುತ್ತೊಂದಿತ್ತದು ಗುರುವಾರ ಪಗಿಲ್ತೇರ್ ಬೊಕ್ಕ ರಾತ್ರಿ ಶಯನೋತ್ಸವ ಅಟ್ಟಣೆ ಆದಿತ್ತು ಊರ ಪರ ಊರ ಭಕ್ತರು 10 ಸಾರ ಅಟ್ಟಿದಾತ ಮಲ್ಲಿಗೆ ಪುರ್ಪುನು ಸಮರ್ಪಣೆ ಮಲ್ತದೇರು ಗುರುವಾರ ಮಧ್ಯಾಹ್ನ ಮಲ್ಲಿಗೆ ಸಮರ್ಪಣೆ ಮಲ್ಪುನ ಸೇವೆ ಶುರುವಾದಿತ್ತು ತನ್ಕಲಿನ ಇಷ್ಟಾರ್ಥ ಸಿದ್ಧಿಗಾದ ಭಕ್ತರು ಮಲ್ಲಿಗೆ ಸಮರ್ಪಣೆ ಮಲ್ತೊಂದುಲ್ಲೇರು ಶುಕ್ರವಾರ ದೇವರನ ಜಳಕದ ಉಚ್ಚಯ ಆರಾಟ ನಡೆತೊಂದುಂಡು ಮಾತಾ ಧರ್ಮದಕ್ಲೇನು ಪ್ರೀತಿ ಮಲ್ತೊಂದು ಕ್ಷೇತ್ರದ ಅಭಿವೃದ್ಧಿಗಾದ ಕೆಲಸ ಮಲ್ಪುಗಂದು ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಪಂತೆರು ಗುರುವಾರ ನಾಮಪತ್ರ ಕೊರ್ಪುನ ಸಾರ್ವಜನಿಕ ಸಭೆಟ್ ಆರ್ಪಾತಿರಿಯರು ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಓಟುಗುಂತುನ ನಾಮಪತ್ರ ಕೊರ್ಪುನ ಬೊಕ್ಕ ಸಾರ್ವಜನಿಕ ಸಭೆ ಗುರುವಾರ ನಡೆತಂಡು ಸುರತ್ಕಲ್ ಬೊಕ್ಕ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ನಿಲೇಟ್ ದಿವನ್ನ ಸಭೆಟ್ ಇನಾಯತ್ ಅಲಿ ಪಾತಿರ್ದು ಪಕ್ಷ ಸೀಟ್ ಕೊರ್ನೆಕ ಮೆಚ್ಚುಗೆ ತಿರಿಪಾದ ಮಾತಾ ಧರ್ಮದಗ್ಲೇನು ಪ್ರೀತಿ ಮಲ್ತೊಂದು ಕ್ಷೇತ್ರದ ಅಭಿವೃದ್ಧಿಗಾದ ಕೆಲಸ ಮಲ್ಪುಗಾಂದ್ ಪಂಡೇರು ದುಂಬದ ಮಂತ್ರಿ ಅಭಯ್ ಚಂದ್ರ ಜೈನ್ ಮುಲ್ಕಿ ಬೆದ್ರಾ ಕ್ಷೇತ್ರದ ಅಭ್ಯರ್ಥಿ ಮಿಥುನ್ ರೈ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಲು ಜಿಲ್ಲಾ ಪಂಚಾಯತ್ ದುಂಬದ ಗುರ್ಕಾರ್ಲು ಸಭೆಟ್ ಪಾಲ್ದೆತ್ತೊಂಡೇರು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಗೂ ಪಾದಯಾತ್ರೆ ನಡೆಪಾಯಿರು ಸಭೆಡ್ದ ದುಂಬತ್ತ ಅಭ್ಯರ್ಥಿ ಇನಾಯತ್ ಅಲಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಪೋದು ಪ್ರಾರ್ಥನೆ ಮಲ್ತಿರು ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಒಟ್ಟಿಗಿದ್ದರು ಹಿಂದೂ ಧರ್ಮದಲ್ಲಿ ಹೇಳಿದ ಹಾಗೆ ಹಿಂದೂ ಧರ್ಮದ ಸಾರಾಂಶ ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ನಮ್ಮ ಕುರಾನಲ್ಲಿ ಹೇಳ್ತಾರೆ ಲಕುಂ ದೀನುಕುಂ ವಲಿಯ ದೀನ್, ಅಂದರೆ ಅವರವರ ಧರ್ಮ ಅವರವರಿಗೆ ಒಳ್ಳೆಯದು, ಅವರವರಿಗೆ ಶ್ರೇಷ್ಠವಾದದ್ದು. ಇತರ ಧರ್ಮವನ್ನು ಗೌರವಿಸು, ನಿನ್ನ ಧರ್ಮವನ್ನು ಪಾಲಿಸುವಂತ ಇಸ್ಲಾಮಲ್ಲಿ ಹೇಳ್ತದೆ. ಇದನ್ನು ಪಾಲಿಸಿಕೊಂಡು ಬರುವಂತವರು ನಾವು. ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಈ ಕ್ಷೇತ್ರದ ಯುವಕರಿಗೆ ಉದ್ಯೋಗಕ್ಕೋಸ್ಕರ ಕೆಲಸ ಮಾಡೋಣ ಅಂತ ಹೇಳಿ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು 3,500 ಕಿಲೋಮೀಟರ್ ನಡ್ಕೊಂಡು ಹೋಗಿ ಭಾರತ್ ಜೋಡೋ ಯಾತ್ರೆ ಮಾಡಿ ದೇಶದ ಒಗ್ಗಟ್ಟಿಗಾಗಿ, ದೇಶದ ಹಿತಕ್ಕಾಗಿ ದುಡಿತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ, ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ತಂದು ಆ ಗೆಲುವನ್ನು ರಾಹುಲ್ ಗಾಂಧಿ ಅವರ ಮಡಿಲಿಗೆ ಹಾಕುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ 2024ರಲ್ಲಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡುವಂತಹ ಕೆಲಸಕ್ಕೆ ನಾವು ಕಾರ್ಯಕರ್ತರೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಬೈಕಂಪಾಡಿದ ಕೆನರಾ ಕೈಗಾರಿಕಾ ಸಂಘ ತನ್ನ ಸದಸ್ಯ ಸಂಸ್ಥೆಲು ಬೊಕ್ಕ ಅವಿಟ್ಟು ಬೇಲೆ ಮಲ್ಪನಕ್ಲೆಗಾದ ಇಂಡಸ್ಟ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂತನು ಏಪ್ರಿಲ್ 22-23 ಬೈಕಂಪಾಡಿದ NMPA ಮೈದಾನೊಡು ದಿವೊಂದುಳೊಂದು ಸಂಘದ ಗುರ್ಕಾರ್ಯರು ಅನಂತೇಶ್ ವಿ ಕಾಮತ್ ಸುದ್ದಿಕೋಟೊಡು ತೆರಿಪಾದಿರು. ಕೆನರಾ ಕೈಗಾರಿಕಾ ಸಂಘದ ಗುರ್ಕಾರ್ಯರ ಅನಂತೇಶ್ ವಿ ಕಾಮತ್ ಕುಡ್ಲಡು ಸುದ್ದಿಕೊಟ್ಟುಡು ಪಾತಿರ್ದು ಬೈಕಂಪಾಡಿದ ಕೆನರಾ ಕೈಗಾರಿಕಾ ಸಂಘ ತನ್ನ ಸದಸ್ಯ ಸಂಸ್ಥೆಲು ಬೊಕ್ಕ ಅವೆಟ್ಟು ಬೇಲೆ ಮಲ್ಪುನಕ್ಲೆಗಾದ ಇಂಡಸ್ಟ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂತನು ಏಪ್ರಿಲ್ 22-23 ಬೈಕಂಪಾಡಿದ NMPA ಮೈದಾನೊಡು ದೀವೊಂದೊಂದು ಪಂಡಿರು. ದುವೆ ಸುರುತ ಸರ್ತಿ ನಡಪನ ಈ ಪಂತುಡು 14 ಕೈಗಾರಿಕಾ ಸಂಸ್ಥೆಲು ಪಾಲ್ದೆತ್ತೊನ್ವ. ಸಂಘದ ಸದಸ್ಯ ಕೈಗಾರಿಕೆಲೆನ ನಡುಟು ಸೌಹಾರ್ದ ಸಂಬಂಧ ಬೊಕ್ಕ ಸಂಘಟನೆಯನ್ನು ಗಟ್ಟಿ ಮಲ್ಪುನವು ಈ ಕ್ರಿಕೆಟ್ ಟೂರ್ನಿದ ಉದ್ದೇಶ ಆದುಂಡು.
ಒಂದುವೇ ಸುರುತ ಸರ್ತಿ ನಡಪನ ಈ ಪಂತೋಡು 14 ಕೈಗಾರಿಕಾ ಸಂಸ್ಥೆಲು ಪಾಲ್ದಿತ್ತನ್ವ ಸಂಘದ ಸದಸ್ಯ ಕೈಗಾರಿಕೆಲನ ನಡುತ್ತಾ ಸೌಹಾರ್ದ ಸಂಬಂಧ ಬೊಕ್ಕ ಸಂಘಟನೆಯನ್ನು ಗಟ್ಟಿ ಮಲ್ಪನ ಈ ಕ್ರಿಕೆಟ್ ಟೂರ್ನಿದ ಉದ್ದೇಶ ಆದುಂಡು. ಕ್ರಿಕೆಟ್ ಪಂತೋಡು ಒರಿನ ಕಾಸನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ತೋವನೆರೆಕಾದು ಗಳಸುಡು. ನಮ್ಮ ಕುಡ್ಲ ಚಾನೆಲ್ ಈ ಪಂತದ ಮೀಡಿಯಾ ಪಾರ್ಟ್ನರ್ ಆದುಂಡೊಂದು ಅನಂತೇಶ್ ವಿ ಕಾಮತ್ ಪಂಡಿರು. ಸಂಘದ ಕಾರ್ಯಂತರಾಯನ ರಾಬಿನ್ ಜಾಸ್ ಬೊಕ್ಕ ಆತ್ಮಿಕಾ ಅಮೀನ್ ಸುದ್ದಿ ಕುಟೊಡಿತ್ತಿರು. Cricket tournament which our association, that is Canada Industries Association, is organizing on the 22nd and 23rd of April, that is on Saturday and Sunday at the NMPA grounds in Bekampadi. So this 2-day event is for our industry members and will be played amongst employees from various member industries. This is a part of our member engagement effort. This is the first edition of the Industrial Premier League, and this has garnered overwhelming support from the industries in and around Bekampadi and surrounding. A total of 16 industries will be participating in this first edition. The event is powered by Aruna Masalas, Kalbavi Cashews, Mukambikai Metal Mart and Shankara Bilpro. As the associated partners for the tournament, we have automotive partner 14 ವರ್ಷಲಿಡಿದು ಮುಸ್ಲಿಂ ಮೂಲಭೂತವಾದಿಲಿಡಿದು ಜೀವಗು ಸಂಚಕಾರ ಎತ್ತಿ ನೀಡಿದವರ ಸರ್ಕಾರ ಭದ್ರತೆ ಕೊರ್ದು ಇತ್ತೆ ಪಿರದೆ ಇದನ್ನು ಒಂಜಿ ಏಳಿಯ ಕೆರಿಯರಿಂಡ ಐಕ ಬಿಜೆಪಿ ರಾಜ್ಯ ಗುರ್ಕಾರ್ಯರ ಬೊಕ್ಕಾರಿನ ಕೂಟ ಕಾರಣ ಅಂದು ಹಿಂದೂ ಸಂಘಟನೆಲಿನ ನಾಯಕಿಯರು ಸತ್ಯಜಿತ್ ಸುರತ್ಕಲ್ ಸುದ್ದಿ ಕುಟೋಡು ಪಂತೆರು. ಹಿಂದೂ ಸಂಘಟನೆಲಿನ ನಾಯಕಿಯರು ಕರ್ನಾಟಕ ನಾರಾಯಣಗುರು ವಿಚಾರ ವೇದಿಕೆದ ಸಂಚಾಲಕಿಯರು ಸತ್ಯಜಿತ್ ಸುರತ್ಕಲ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟೋಡು ಪಾತಿರ್ದು ಏನನ್ನು ಕೆರಿಯರೆ ಒಂಜಿ ವ್ಯವಸ್ಥೆದ ಕೆನಿ ನಡತೊಂದಿತ್ತದು ಒಂಜಿ ಏಳಿಯ ಕೆರಿಯರಿಂಡ ಐಕ್ ಬಿಜೆಪಿ ರಾಜ್ಯ ಗುರ್ಕಾರ್ಯರ ಬೊಕ್ಕ ಅರೆನ ಕೂಟ ಜವಾಬ್ದಾರಿಯಿಂದ ಪಂಡೆರು. 14 ವರ್ಷಲಿಡ್ದು ಮುಸ್ಲಿಂ ಮೂಲಭೂತವಾದಿಲಿಡ್ದು ಜೀವಗೂ ಸಂಚಕಾರ ಎತ್ತಿ ನೀಡಿದವರ ಸರ್ಕಾರನೇ ತನಕ ಭದ್ರತೆ ಕೊಡ್ದಿತ್ತಂಡು ಅವೇನು ಓಟುದ ಕಾರಣಡು ಪಿರದಿದ್ದರು. ಕೆರಿಯರೆ ಬುಡು ಅವಕಾಶ ಮಲ್ತು ಕೊಡ್ತೇರು. ರಿವಾಲ್ವರ್ ಲಾದೆ ತೊಂದೇರು. ಈ ಬಗೆಟ್ ಗೃಹ ಮಂತ್ರಿ ಸಂಘ ಪರಿವಾರದ ಮುಖ್ಯ ನಾಯಕರಿಗೂ ಪಂಡಲ ಪ್ರಯೋಜನ ಅತ್ತಜಿ ತಾನು ಹಿಂದುತ್ವಗಾದು ರಾಷ್ಟ್ರದ ಎಡ್ಡೆಪ್ಪುಗಾದು ನಡಪಾಯಿನ ಕಾರ್ಯಲಿಡ್ದಾದು ಜೀವದೆಪ್ಪುನ ಪೋಡಿಪಾದಿರತ್ತಂದೆ ವೈಯಕ್ತಿಕ ವಿಷಯಗಾದ ಅತ್ತಂದು ಸತ್ಯಜಿತ್ ಸುರತ್ಕಲ್ ಪಂಡೆರು. ಒವೇ ಸೂಚನೆ ಕೊರಂದೆ ಸುರುತ ಸತಿ ಭದ್ರತೆನು ಸರ್ಕಾರ ವಾಪಸ್ ದೇದಂಡು ಭದ್ರತೆ ವಾಪಸ್ ಒದಗ ಒಡುಂದು ಅಧಿಕಾರಿಗಳಿಗೆ ಪಾಕ ಕಡಿಟ್ಟು ಭಿನ್ನಾಯ್ತೊಂದ ಆಂಡಲ ಭದ್ರತೆ ಕೊರ್ತುಜೇರು ಕಾಸು ಕಟ್ಟದು ಭದ್ರತೆಗೆ ಜನದೀಪನಾಥ ಶಕ್ತಿ ಇಜ್ಜಂದಿ ನೀಡ್ದಾವ್ರ ಬೊಕ್ಕ ಇತ್ತೆಲ ಬೆದರಿಕೆ ಒಪ್ಪು ನೀಡ್ದಾವ್ರ ಭದ್ರತೆನು ದುಂಬರಿ ಪೊಡೊಂದು ಹಿಂದೂ ಬೊಕ್ಕ ಬಿಲ್ಲವ ನಾಯಕಿ ಸತ್ಯಜಿತ್ ಸುರತ್ಕಲ್ ಒತ್ತಾಯ ಮಲ್ತೆರು. ಅಕಸ್ಮಾತ್ ಕೆರಿಯರಿಂಡ ಬಿಜೆಪಿ ರಾಜ್ಯ ಗುರ್ಕಾರ್ಯರು ಬೊಕ್ಕ ಅರೆನ ಕೂಟ ಸೀದಾ ಜವಾಬ್ದಾರಿ ದುಡ್ಡು ಕೊರ್ದು ಗನ್ಮೆನ್ ದೇತೊನ್ಲೆಂದು ಪಂಡಿನ ನಿರ್ಣಯ ಸಮಿತಿ ಜವಾಬ್ದಾರಿ ಆದುಂಡು. ಕೆರಿಯರಿಂಡ ಪುಣ್ಣತುಯರೆ ಏರ್ಲ ಬರಿಯರಬಲ್ಲಿ ಮೆರವಣಿಗೆ ನಡಪಾಯಿರಬಲ್ಲಿ ಇತ್ತೆ ಹಿಂದುತ್ವದ ನಿಜವಾಯಿನ ಹೋರಾಟಗಾರರಿಗೂ ಬಿಲೆ ಇಜ್ಜಂದಿನಂಚಾತನೊಂದು ಸತ್ಯಜಿತ್ ಸುರತ್ಕಲ್ ಬೇಜಾರ್ ತೆರಿಪಾಯಿರು. ಸ್ವಂತ ರಿವಾಲ್ವರ್ ಇಲ್ಲ, ಭದ್ರತಾ ಸಿಬ್ಬಂದಿ ಇಲ್ಲ, ಅನಿವಾರ್ಯ ಕಾರಣಗಳಿಗೆ ಒಂದಷ್ಟು ಕಾರ್ಯಕ್ರಮಗಳಿಗೆ ನಾನು ಓಡಾಡಲೇಬೇಕು, ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. 4-5 ಜನ ಹುಡುಗರನ್ನು ಯಾವತ್ತೂ ಜೊತೆಯಲ್ಲಿಟ್ಟುಕೊಂಡು ತಿರುಗಾಡಲಿಕ್ಕೆ ಅದು ಕಷ್ಟ ಇದೆ. ಆರ್ಥಿಕವಾಗಿ ನಾನಷ್ಟು ಸಶಕ್ತ ಅಲ್ಲ ಅನ್ನೋದು ಗೊತ್ತಿದೆ. ಉಳಿದಂಥವರು 2-3 ಜನರು ಯಾರ ಭದ್ರತೆಯನ್ನು ವಾಪಸ್ ಪಡೆದು ಅವರ ಕಾರ್ಯಕ್ಷೇತ್ರ ಸಣ್ಣದು, ನನ್ನ ಕಾರ್ಯಕ್ಷೇತ್ರ ಇಡೀ ರಾಜ್ಯವ್ಯಾಪಿ ಇರುವಂಥದ್ದು. ಹಾಗಾಗಿ ನಾನು ಇದರಿಂದ ಹೊರಗಡೆ ಬರಲೇಬೇಕು, ಹೆಚ್ಚು ದಿವಸ ಮನೆಯ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಯಾರು ಎಲ್ಲಿ ಬೇಕಿದ್ರು ಏನು ಬೇಕಿದ್ರು ಮಾಡಬಹುದು. ಅಕಸ್ಮಾತ್ ದುಷ್ಕರ್ಮಿಗಳ ಕೈಗೆ ಏನಾದರೂ ಬಲಿಯಾಗುವಂತಹ ಸ್ಥಿತಿ ಬಂದರೆ ಅದಕ್ಕೆ ನೇರ ಕಾರಣ ರಾಜ್ಯಾಧ್ಯಕ್ಷ, ಅವನ ತಂಡ ಮತ್ತು ದುಡ್ಡು ಕೊಟ್ಟು ಅದನ್ನು ತಗೊಳ್ಬೇಕು, ಗನ್ಮೆನ್ ತಗೊಳ್ಬೇಕು ಅಂಥೇಳಿ ಯಾವ ಒಂದು ನಿರ್ಣಯವನ್ನು ತಗೊಂಡಂತಹ ಸಮಿತಿ ಇದೆ, ಪ್ರಮುಖರಿದ್ದಾರೆ, ಅವರೇ ಅದಕ್ಕೆ ಜವಾಬ್ದಾರಿ. ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಮತ್ತು ಅದರ ಜೊತೆಯಲ್ಲಿ ಅಕಸ್ಮಾತ್ ನನ್ನ ಹತ್ಯೆ ನಡೆದರೆ
ಯಾವುದೇ ಸಂಘ ಪರಿವಾರದ ನಾಯಕರುಗಳು ನನ್ನ ಅಂತಿಮ ದರ್ಶನಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೆ ಶವ ಮೆರವಣಿಗೆ ಕೂಡ ಮಾಡಬಾರ್ದು ಅಂತ ಹೇಳಿಕೊಂಡು ಇವತ್ತೇ ನಾನು ಕಾರ್ಯಕರ್ತರಲ್ಲಿ ಇವತ್ತೇ ಹೇಳ್ತಾ ಇದ್ದೀನಿ, ಯಾವುದೇ ಸಂಘ ಪರಿವಾರದ ನಾಯಕರಿಗೆ ನನ್ನ ಶವ ದರ್ಶನಕ್ಕೂ ಅವಕಾಶ ಇಲ್ಲ ಅಂತ ಹೇಳಿಕೊಂಡು ಕೂಡ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಎಲ್ಲವನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ನಮ್ಮದಿದೆ. ಎದುರಿಸ್ತೇವೆ, ನಾವು ಇದನ್ನೂ ಎದುರಿಸ್ತೇವೆ ಅಂತ ಹೇಳಿಕೊಂಡು ನೇರವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಇದಕ್ಕಿಂತ ಹೆಚ್ಚಿನದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಎದುರಿಸಲಿಕ್ಕೆ ನಾವು ಮಾನಸಿಕವಾಗಿ ಸಿದ್ಧ ಇದ್ದೇವೆ ಅಂತ ಹೇಳಿಕೊಂಡು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಂಬದ ಶಾಸಕರು ಜೆಆರ್ ಲೋಬೋ ಓಟದ ಪ್ರಚಾರ ಶುರು ಮಾಡಿದರು. ಶುಕ್ರವಾರ ಹೊಯ್ಗೆ ಬಜಾರ್ ಬೋಳಾರ ವಾರ್ಡ್ಲೆಡು ಇಲ್ಲಡೆ ಪೋದು ಕಾಂಗ್ರೆಸ್ ಪಕ್ಷನು ಗೆಂದಾಯರಕ್ಕೆ ನೊಂದರು. ಕುಡ್ಲಾ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಂಬದ ಶಾಸಕರು ಜೆಆರ್ ಲೋಬೋ ಓಟು ಗುಂತಿನ ಬಗೆಟ್ಟು ಗುರುವಾರ ನಾಮಪತ್ರ ಕುರಿತು ಪ್ರಚಾರ ಶುರು ಮಾಡಿದರು. ನಾಮಪತ್ರ ಕುರಿಯರೆ ಗುರುವಾರ ಆಕೇರಿದ ದಿನ ಆದಿತ್ತದು ನಾಮಪತ್ರ ತುಲಿತು ತುಪ್ಪನ ಕಾರ್ಯ ಶುಕ್ರವಾರ ಆದಿತ್ತದು ಪಿರದೆಪ್ಪುನಕ್ಳಿಗೆ ಏಪ್ರಿಲ್ 24 ಆಕೇರಿದ ದಿನ ಆದುಂಡು. ಜೆಆರ್ ಲೋಬೋ ಕುಡ್ಲಾ ನಗರದ ಹೊಯ್ಗೆ ಬಜಾರ್ ಬೋಳಾರ ವಾರ್ಡ್ಲೆಡು ಬೊಕ್ಕ ಸುತ್ತಮುತ್ತಲಿಡು ಇಲ್ಲಡೆ ಪೋದು ತನಕ ಓಟು ಕೊರ್ದು ಕಾಂಗ್ರೆಸ್ ಪಕ್ಷನ ಗೆಂದಾಡುಂದು ಕೇನೊಂದಿರು. ಪಕ್ಷದ ನಾಯಕರು ಕಾರ್ಯಕರ್ತರು ಒಟ್ಟಿಗಿತ್ತರು. ಕಾಂಗ್ರೆಸ್ಗೆ ಹೋಯ್ ವರ್ಷ ಮಾತ್ರ ಬಿಜೆಪಿ ಪಾಡ್ಯ ಒಂಜಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಮಲ್ಪೇರು ಪಂದೆ ನೀರು ಇದ್ದಂಡೆ ಎಂಕಲ್ನ ಮುಲಿ ಬಿತ್ತಿತ್ತು ಎರಡ ಪಾತಿ ನಮ್ಮ ಎಣ್ಣ ಬಿತ್ತುದಕ್ಕೆ ನನ್ ಗ್ಯಾರಂಟಿ ನಮ್ಗೆ ಕೂಡ ಸಂತೋಷ. ಯಾಕಂದರೆ ನಾವು ಹಿಂದೆ ಕೂಡ ನಿಮ್ಮನ್ನು ತುಂಬ ನೋಡಿದ್ದೇವೆ, ಏನೆಲ್ಲ ಮಾಡಿದ್ದೀವಿ ಎಲ್ಲ ನಮಗೆಲ್ಲ ತಿಳಿದಿದ್ದಾರೆ. ಇನ್ನು ಮುಂದೆ ಕೂಡ ಹೀಗೆ ಜನರಲ್ಲಿ ಹೊಯ್ಗೆ ಬಜಾರ್ ಮತ್ತು ಬೋಳಾರ ವಾರ್ಡ್ಗಳಲ್ಲಿ ನಮ್ಮ ಮನೆಗೆ ತೆರಳಿ ನಮ್ಮ ಪ್ರಚಾರ ಕೆಲಸವನ್ನು ನಾವು ಆರಂಭ ಮಾಡಿದ್ದೀವಿ. ನಮ್ಮ ಬ್ಲಾಕ್ ಅಧ್ಯಕ್ಷರು, ಮಾಜಿ ಕಾರ್ಪೊರೇಟರ್ಗಳು ಮತ್ತು ವಾರ್ಡ್ ಅಧ್ಯಕ್ಷರುಗಳು, ಪಕ್ಷದ ಪ್ರಮುಖ ನಾಯಕರು ನಾವೆಲ್ಲರೂ ಸೇರಿ ಪ್ರತಿ ಮನೆಗೆ ಹೋಗಿ ನಾವು ಈ ಪ್ರಚಾರ ಮಾಡುವಂಥ ಸಮಯದಲ್ಲಿ ನಮಗೆ ಅದ್ಭುತವಾದ ಒಂದು ಬೆಂಬಲವು ಅವರು ಜನರಿಂದ ಸಿಕ್ಕಿದೆ. ಜನರೆಲ್ಲರೂ ಕೂಡ ಈ ಬೆಲೆ ಏರಿಕೆಯ ಕಾರಣದಿಂದ ಬೇಸತ್ತು ಬಿಟ್ಟಿದ್ದಾರೆ ಮತ್ತು ಒಂದು ಆಡಳಿತದಲ್ಲಿ ಈಗ ನಂಬಿಕೆ ಅವರಿಗೆ ಕಡಿಮೆ ಆಗಿ ಬಂದಿದೆ. ಆ ಕಾರಣದಿಂದ ಮಂಗಳೂರಿನ ಒಂದು ಅಭಿವೃದ್ಧಿಯ ಕಾರಣಕ್ಕೋಸ್ಕರ, ಮಂಗಳೂರಿನ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಮಾಡ್ತೀವಿ ಎಂಬ ಸೂಚನೆಯನ್ನು ನಮಗೆ ಮತದಾರರು ಕೊಡ್ತಾ ಇದ್ದಾರೆ. ಎನ್ನ ಆತ್ಮಡು ಇತ್ತೆಲ್ಲ ಕಾಂಗ್ರೆಸ್ ಉಂಡು ಅಂಡ ತಾನು ಬೇತ ಪಕ್ಷಗೂ ಸೇರಿನಂಚ ಮಲ್ತೆರು ಕಾಂಗ್ರೆಸ್ ಪಕ್ಷದ ಗುರ್ಕಾರ್ಯರಿಗೂ ಮೆಚ್ಚುಗೆ ತೆರಿಪಾವೆಂದು ದುಂಬದ ಶಾಸಕರು ಬಿ ಎ ಮೊಯ್ದೀನ್ ಬಾಬಾ ಪಂತೆರು. ಸುರತ್ಕಲ್ ಕ್ಷೇತ್ರಡು ಸೀಟು ತಿಕ್ಕಂದೆ ಜೆಡಿಎಸ್ ಸೇರಿದು ಓಟು ಗುಂತಿನ 6 ಸುದ್ದಿಗಾರರ ಪಾತೆರ್ದು ಕಾಂಗ್ರೆಸ್ ನಾಯಕರಿಗೂ ಕೋಂಗಿ ಮಲ್ತಿದರು. ಎನ್ನ ಆತ್ಮಡು ಇತ್ತೆಲ್ಲ ಕಾಂಗ್ರೆಸ್ ಉಂಡು ಅಂಡ ತಾನು ಬೇತ ಪಕ್ಷಗೂ ಸೇರಿನಂಚ ಮಲ್ತೆರು ಕಾಂಗ್ರೆಸ್ ಪಕ್ಷದ ಗುರ್ಕಾರ್ಯರಿಗೆ ಮೆಚ್ಚುಗೆ ತೆರಿಪಾವೆಂದು ತುಂಬದ ಶಾಸಕರು ಬಿ ಎ ಮೊಯ್ದೀನ್ ಬಾಬಾ ಪಂತೆರು. ಕಾಂಗ್ರೆಸ್ ಪಕ್ಷದ್ದು ಒಟ್ಟು ಗುಂತರೆ ಸೀಟ್ ತಿಕ್ಕಂದೆ ಜೆಡಿಎಸ್ ಪಕ್ಷ ಸೇರ್ದು ಕುಡ್ಲಾ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಅಭ್ಯರ್ಥಿಯಾದ ನಾಮಪತ್ರ ಕೊರ್ನ ಮೊಯ್ದೀನ್ ಬಾಬಾ ಕಾಂಗ್ರೆಸ್ ಪಕ್ಷದ ನಾಯಕರೇನು ಕೋಂಗಿ ಮಲ್ತದ್ದು ಸುದ್ದಿಗಾರರ ಪಾತಿರಿಯರು. ಇತ್ತೆ ಎನ್ನ ಟಿಕೆಟ್ ಅನ್ನು ಬೇತಕ್ಳಿಗೆ ಮಾರ್ದಿರು ಇಂಚಿನ ನಾಯಕರು ಕಾಂಗ್ರೆಸ್ ಮುರ್ಕಾವಿರು. ಬಿಜೆಪಿದ ಭರತ್ ಶೆಟ್ಟಿ ಕಾಂಗ್ರೆಸ್ದ ಇನಾಯತ್ ಅಲಿ ಒಂಜೇ ಪಾವಲಿದ ರಡ್ಡು ಮೋನೆಲು ರಡ್ಡು ಜನಲ ಗೆಂದುಜೇರು. ತಾನು ಜೆಡಿಎಸ್ ಪಕ್ಷದ್ದು ಗೆಂದುನು ಖಂಡಿತ. ಹಿಂದುತ್ವದ ಪುದರ್ ಪಂಡದ ದೇವಸ್ಥಾನಕ್ಕೂ ಮೋಸ ಮಲ್ತಿನ ಭರತ್ ಶೆಟ್ಟಿ ಬ್ಯಾನರ್ ಪಾಡ್ದೇರು. ಇಂಚಿನ ನೀಚ ಕೆಲಸ ಅಕ್ಲೆಗೆಡ್ಡೆತ್ತು ಎನ್ನ ಮಲ್ಲ ಹಸಿ ದೀವನ್ನ ಸುರತ್ಕಲ್ ಮಾರ್ಕೆಟ್ ಯೋಜನೆ ಅಂಚನೆ ಬೂರೊಂದುಂಡು ಒಟ್ಟಾರೆ ಅಕೇರೆಡು ಕಾಂಗ್ರೆಸ್ ಗುರ್ಕಾರ್ಯರು ಎಂಕು ಸೀಟ್ ಕೊರಂದೆ ಮೋಸ ಮಲ್ತದೆಂದು ಮೊಯ್ದೀನ್ ಬಾಬಾ ದೂರಿಯರು. ನನ್ನ ಬೆನ್ನೆತ್ತಿಗೆ ಚೂರಿ ಹಾಕಿರುವಂತಹದ್ದು ನನ್ನ ಪಕ್ಷದಿಂದ, ಆ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ದೂಡಿ ಹಾಕಿರುವಂತಹದ್ದು ನನ್ನ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಯಾಕೆಂತ ಹೇಳಿದರೆ ಅನ್ಯಾಯದ ಪರಮಾವಧಿ. ದುಡ್ಡಿನಲ್ಲಿ ಯಾರನ್ನು ನಾನು ಮಣಿಸ್ತೇವೆ ಅಂತ ಹೇಳ್ತದೆ ಅಹಂಕಾರ, ಅಹಂಭಾವ ಮನುಷ್ಯರಿಗಿರ್ಬೋದು. 50 ವರ್ಷಗಳ ಇತಿಹಾಸವಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗ್ತದೆ ಇಂತಹ ನಾಯಕರುಗಳಂಟಿದ್ದರೆ ಹೇಳುವಂಥ ಮಾತನ್ನು ಖಡಾಖಂಡವಾಗಿ ನಾನು ಹೇಳಿ, BJPಯ ಭರತ್ ಶೆಟ್ರು ಕಾಂಗ್ರೆಸ್ಸಿನ ಇನಾಯತ್ ಅಲಿನೂ ಒಂದೇ ನಾಣ್ಯದ 2 ಮುಖಗಳು. ಹಿಂದುತ್ವದ ಹೆಸರು ಹೇಳಿ
ದೇವಸ್ಥಾನಕ್ಕೆ ಮೋಸ ಮಾಡಿದಂತಹ ಭರತ್ ಶೆಟ್ಟಿಯಿಂದ ಹಿಂದುತ್ವ ಕಲಿಯುವಂಥ ಅಗತ್ಯ ಈ ಭಾಗದ ಜಿಲ್ಲೆಯ ಜನತೆಗೆ ಇಲ್ಲ. ನನಗೆ ಮನೆ ಮನೆಗೆ ಹೋದರೆ ಜನರು ನನಗೇನೆ ಓಟ್ ಮಾಡ್ತಾರೆ. ಇದು 1 ತಿಂಗಳು ಮುಂಚೆ ಆಗಿದ್ದರೆ ನಾನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಭರತ್ ಶೆಟ್ಟಿ ಮತ್ತು ಇನಾಯತ್ತಿನ ಬಸ್ಕಿ ತೆಗೆಸುವಂಥ ಕೆಲಸವನ್ನು ಮಾಡ್ತಿದ್ದೆ. ಬಹುಶಃ JDS ಪಕ್ಷದಲ್ಲಿ ನಾನು ಸ್ಪರ್ಧೆಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆಗೆ ನನಗೆ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳು, JDSನ ಪ್ರಮುಖ ನಾಯಕರು, ಅದೇ ಥರ ಹಿರಿಯ ನಾಯಕರು, ಅದೇ ಥರ ಬಹಳ ಗುಣವಂತ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು, ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ನನ್ನ ಬ್ರದರ್ ಆತ್ಮೀಯತೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡುವಂತಹ ಒಂದು ಸಜ್ಜನ ರಾಜಕಾರಣಿ, ರಾಜ್ಯ ಕಟ್ಟಂತಹ ದೇಶ ಕಟ್ಟಂತಹ ಸಜ್ಜನ ರಾಜಕಾರಣಿ ಅವರ ಪಕ್ಷಕ್ಕೆ ನಾನು ಬಹಳ ನೋವಿನಿಂದ ಕಾಂಗ್ರೆಸ್ಸನ್ನು ಬಿಟ್ಟು ಬಹಳ ಹೆಮ್ಮೆಯಿಂದ ಸಂತೋಷದಿಂದ JDS ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡುತ್ತಿರುವಂತಹದ್ದು +1, ಅದು JDS +1 ಆಗುವಂಥ ಕೆಲಸವನ್ನು ನಾನು ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಬಳ್ಕುಂಜೇಡು ಕೈಗಾರಿಕೆಗೆ ಭೂ ಸ್ವಾಧೀನದ ಬಗೆಟ್ಟು KIDP ಅಧಿಕಾರಿಗಳಿಗೆ ಶಾಸಕಿ ಉಮಾನಾಥ ಕೋಟ್ಯಾನ್ ಓಲೆ ಬರೆತಿರು ನೆಟ್ಟು ಸಂಸದರು ನಳಿನ್ ಕುಮಾರ್ ಕಟೀಲ್ ಸತಾವುಲ್ಲೇರು. ಈ ಬಗೆಟ್ಟು ಸರಿಯಾಯಿನ ತನಿಖೆ ನಡಪಾವಡುಂದು ಬೆದ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಒತ್ತಾಯ ಮಾಡ್ತಿದ್ದರು. ಮುಲ್ಕಿ ಬೆದ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಕಿನ್ನಿಗೋಳಿದಾರಿನ ಇಲ್ಲಡು ಸುದ್ದಿಕುಟ್ಟುಡು ಪಾತಿರ್ದು ಕ್ಷೇತ್ರ ಸುತ್ತದ ಬಳ್ಕುಂಜೆ ಉಳೆಪಾಡಿ ಕೊಲ್ಲೂರು ಅಧಿಕಾರಿ ಬೊಟ್ಟು ಕಬ್ಬತಾರ್ ಬಜ್ಪೆ ಸುತ್ತುಡು ಕೈಗಾರಿಕೆಗಳಿಗೆ ಯೋಗ್ಯವಾಯಿನ 1,000 ಎಕರೆ ಜಾಗೆ ಇತ್ತದು ಜನಕುಲು ಸರ್ಕಾರಗೂ ಕೊರಿಯರು ಉಮೇದುಳ್ಳೇರು ಅಂಚಾದ ಈರು ದಯಮಲ್ತಿ ಬಾಗುಲಿಡು ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಡು ಭೂ ಪ್ರದೇಶಗಳನ್ನು ಸ್ವಾಧೀನಗುದೆತ್ತೊಂದು ಕೈಗಾರಿಕೆಯನ್ನು ತಾಪನೆ ಮಲ್ಪೊಡು ಆವಿಡ್ದು ಮಾದರಿ ಕ್ಷೇತ್ರ ಅದು ಮಲ್ಪೊಡುಂದು ಶಾಸಕಿ ಉಮಾನಾಥ್ ಕೋಟ್ಯಾನ್ ಸರ್ಕಾರ ಬೊಕ್ಕ KIDP ಅಧಿಕಾರಿ 14/5/2020 ಓಲೆ ಬರೆದಿತ್ತಿರಂದು ದೂರಿಯರು. ಕರಿನ ಕೆಲವು ತಿಂಗಳು ದುಂಬು ಕಿನ್ನಿಗೋಳಿ ಕೈತಲ್ದ ಬಲ್ಕುಂಜೆ ಕೊಲ್ಲೂರು ಉಳೆಪಾಡಿ ಜಾಗಿಲಿನ 1,000 ಎಕರೆ ಕೃಷಿ ಜಾಗಿನ ಸ್ವಾಧೀನ ಮಲ್ಪನ ಬಗೆಟ್ಟು ಶಾಸಕರು ಬೊಕ್ಕ ಸಂಸದರಿನ ಮಧ್ಯಸ್ಥಿಕೆಡು ತಡಿತದನೊಂದು ಪಾತೆರ ಪಂತೆರು. ಈ ಭಾಗದ ಬೆನ್ನಿದಾಕ್ಲೆನ ಒಂಜು ಕಣ್ಣಿಗೆ ಬೆಣ್ಣೆ ಒಂಜು ಕಣ್ಣಿಗೆ ಸುಣ್ಣ ಮೆತ್ತವನ ಪ್ರಯತ್ನ ನಡೆತದನೊಂದು ಆರ್ದೂರಿಯರು. ನೆಟ್ಟು ಸಂಸದರ ರಾಜ್ಯ BJP ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಸತಾವುಳ್ಳೇರು ಅಂಚಾದ ಸರಿಯಾಯಿನ ತನಿಖೆ ನಡಪಾವಣನ್ನು ಮಿಥುನ್ ರೈ ಒತ್ತಾಯ ಮಲ್ತೇರು. ಬಳ್ಕುಂಜೇಡು ಕೈಗಾರಿಕೆಗೆ ಭೂ ಸ್ವಾಧೀನ ಬಗೆಟ್ಟು KIDP ಅಧಿಕಾರಿಗಳಿಗೆ ಬರೆಯಿನ ಓಲೆದ ಬಗೆಟ್ಟು ಸರಿಯಾದ ತೆರಿಪಾವಡುನ್ನು ಮಿಥುನ್ ರೈ ಒತ್ತಾಯ ಮಲ್ತೇರು. KPCC ಕೋಆರ್ಡಿನೇಟರ್ ವಸಂತ್ ಬೆರ್ನಾಡ್, ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಮೋಹನ್ ಕೋಟ್ಯಾನ್, ಪ್ರಶಾಂತ್ ಶೆಟ್ಟಿ, ಮರೀನಾ ಸುದ್ದಿಗುಟ್ಟುಡಿದ್ದರು. ಅಧಿಕಾರಿ ಬಿಟ್ಟು ಇರುವಂತಹ ಇಂತಹ ಸರ್ವೆ ನಂಬರ್ಗಳಲ್ಲಿ ಯಾವ ಬೇನಾಮಿಯ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಕೊಲ್ಲೂರಿನಲ್ಲಿಯೂ ಕೂಡ, ಬಲ್ಕುಂಜೆಯಲ್ಲಿಯೂ ಕೂಡ, ಉಳ್ಳೆಪಾಡಿಯಲ್ಲಿ ಕೂಡ ಇದರ ಸೂಕ್ತವಾದ ತನಿಖೆಯನ್ನಾಗಬೇಕು. ಪೆಜತಾಯ ಎಂಬವರು ಯಾರು? ಪೆಜತಾಯ ಅಲ್ಲಿಯ ಮೂಲ ನಿವಾಸಿಗರ? ಈ ಬೇನಾಮಿ ಆಸ್ತಿಯ ನಿಜವಾದ ಮಾಲಕರು ಯಾರು? ಬಹಳಷ್ಟು ಅಗ್ರಿಮೆಂಟ್ಗಳು ಆಗಿದೆ. ಈ 3 ವರ್ಷದ ಅವಧಿಯಲ್ಲಿ ಉಮಾನಾಥ್ ಕೋಟ್ಯಾನ್ರವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರ ಬರೆಯುವ ಮುಂಚೆ ಕೊಲ್ಲೂರು, ಕವತಾರು, ಬಲ್ಕುಂಜೆ ಭಾಗದಲ್ಲಿ ಬಹಳಷ್ಟು ಬೇನಾಮಿ ಹೆಸರುಗಳಲ್ಲಿ ಅಗ್ರಿಮೆಂಟ್ಸ್ಗಳಾಗಿದೆ. ಇವತ್ತು ಉಮಾನಾಥ್ ಕೋಟ್ಯಾನ್ರವರು ನಿಜವಾದ ಸತ್ಯವನ್ನು ಬಯಲು ಮಾಡಬೇಕು. ಈ ಚುನಾವಣೆಯಲ್ಲಿ ನನ್ನ ಪ್ರಜ್ಞಾವಂತ ನಾಗರಿಕರ ಹತ್ರ ನನ್ನ ಮನವಿ ಏನಂದ್ರೆ, ಇಂಥ ಸುಳ್ಳು ಹೇಳುವಂತಹ ಶಾಸಕರು, ಜನರನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂತಹ ಶಾಸಕರು, ಜನರ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಶಾಸಕರು, ಜನರ ಕಿವಿಗೆ ಹೂವು ಇಡುವಂತಹ ಶಾಸಕರು. ನಾವು ರಾಜ್ಯದಲ್ಲಿ ಪೂರ್ತಿ ನಾವು ಇವತ್ತು ಕ್ಯಾಂಪೇನ್ ಅನ್ನು ಮಾಡ್ತಿದ್ದೇವೆ, 40% ಕಮಿಷನ್, ಕಿವಿಗೆ ಹೂವು ಇಡುವಂಥ BJP ಸರ್ಕಾರ ಅಂತ. ಇದು ಕೂಡ ಬಲ್ಕುಂಜೆ ಜನರ ಕಿವಿಗೆ ಹೂವನ್ನು ಹಿಡಿದು ಇವತ್ತು ಜನರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಕುಂಬ್ಳೆ ಸೀಮೆ ಇಂಚ್ಲಪಾಡಿ ಗ್ರಾಮದ ಕಾರಿಂಜ ತರವಾಡಿಲ್ಲದ ಧರ್ಮ ದೈವಲಿನ ಧರ್ಮ ನೇಮ ಏಪ್ರಿಲ್ 22 ಬೊಕ್ಕ 23 ಅಟ್ಟಣೆ ಆತಂಡು. ಶನಿವಾರ ಕಾಂಡೆ ಉಗ್ರಾಣ ದಿಂಜಾದ ಕಾರ್ಯಕ್ರಮ ಶುರುವಾಪುಂಡು. 10 ವೆಂಕಟರಮಣ ದೇವರನ ಪೂಜೆ, ರಾತ್ರಿ 7 ದೈವಲಿನ ಭಂಡಾರ ಏರ್ದು ಎನ್ಮೇಕು ಲೆಕ್ಕೆಸಿರಿ ದೈವದ ತೊಡಂಗಲ್, ಗುರು ಹಿರಿಯರ್ನ ಆರಾಧನೆ. ಆನಿ ರಾತ್ರಿ 1 ಗಂಟೆಗೆ ಲೆಕ್ಕೆಸಿರಿ ನೇಮ, ಐತಾರ ಕಾಂಡೆ ಒರ್ಮೇಕು ಪೆಲಟ್ಕತ್ತಾಯ ದೈವದ ಧರ್ಮನೇಮ, ಬಯ್ಯ 4 ಗುಳಿಗನ ಕೋಲ, ರಾತ್ರಿ 7 ಕಲ್ಲುಟ್ಟಿ ದೈವದ ಅಗೇಲು ನಡಪೆರ ಉಂಡೊಂದು ಪ್ರಕಟಣೆಡು ತೆರಿಪಾದಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.